ಅತಿಯಾದ ಭಾರ ತಾಳಲಾರದೆ ಲಾರಿಯೊಂದು ತಲೆ ಎತ್ತಿ ನಿಂತ ಘಟನೆ ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ನಡೆದಿದೆ. ಮರದ ದಿಮ್ಮಿಗಳನ್ನು ಸಾಗಿಸುತ್ತಿದ್ದ ಲಾರಿ ಟೌನ್ ಹಾಲ್ ವೃತ್ತದ ಸಿಗ್ನಲ್ ಬಳಿ ಬರುತ್ತಿದ್ದಂತೆ ಅಪಹತ್ತಲು ಸಾಧ್ಯವಾಗದೆ ಲಾರಿಯ ಮುಂಭಾಗ ತಲೆ ಎತ್ತಿ ನಿಂತಂತಾಗಿದೆ. ಇದರಿಂದಾಗಿ ಸ್ಥಳದಲ್ಲಿ ಕೆಲ ಹೊತ್ತು ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಯಿತು. ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಕ್ರೈನ್ ಬಳಸಿ ಲಾರಿಯನ್ನು ಮುಂದಕ್ಕೆ ಸಾಗಲು ಅನುವು ಮಾಡಿಕೊಟ್ಟಿದ್ದಾರೆ. ಲೋಡ್ ಹಾಕ್ಬಿಟ್ಟವನೆ.